ಆತ್ಮೀಯ ವೀಕ್ಷಕ ಬಾಂಧವರ ಪಸುಕರಲ್ಲ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರಕ್ಕೊಂದು ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನೆಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೆ, ಈ ವಾರ ನಾವು ವಿಶ್ವ ತಂಬಾಕು ರಹಿತ ದಿನ ಅಂದರೆ ಮೇ 31ಕ್ಕೆ ಆಚರಣೆ ಆಗ್ತಾ ಇದೆ. ಇದರ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ಇದ್ದೇವೆ. ಈ ಮೇ 31ಕ್ಕೆ ವಿಶೇಷವಾಗಿ ಈ ತಂಬಾಕು ರಹಿತ ದಿನ ಅಂತ ಯಾಕೆ, ಇದರ ಮಹತ್ವ ಏನು? ನೋಡಿ, ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳನ್ನು ಬಳಸುವುದರಿಂದ ಬಹಳಷ್ಟು ತೊಂದರೆಗಳು, ಆರೋಗ್ಯ ಸಂಬಂಧಿ ಸಮಸ್ಯೆಗಳು, ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇದು ಗೊತ್ತಿದ್ದು ಸಹ ಜನರು ಪುನಃ ಅದನ್ನೇ ಬಳಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ವೈದ್ಯರು ಇದನ್ನು ಮಾಡಿಕೊಂಡಿರುವಂಥದ್ದು. ವಿಶ್ವಸಂಸ್ಥೆ ಅನ್ನೋದು ಜಗತ್ತಿನ ಎಲ್ಲೆಡೆ ಇರುವಂತಹ ತನ್ನ ಬ್ರಾಂಚ್ಗಳನ್ನು ಹೊಂದಿದೆ. ತನ್ನ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರ ರೋಗ ತಡೆಗಟ್ಟುವ ಪ್ರಕ್ರಿಯೆಯಲ್ಲಿ ವಿಶೇಷವಾದಂಥ ಕೆಲಸ ಮಾಡ್ತಾ ಇದೆ. ಅವು ವಿಶೇಷವಾದ ದಿನಗಳು 8 ದಿನಗಳನ್ನು ವಿಶ್ವಸಂಸ್ಥೆ ಜಾಗತಿಕವಾಗಿ ಅಂದರೆ ವಿಶ್ವದಾದ್ಯಂತ ರೋಗದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ವಿಶ್ವ ಮಲೇರಿಯಾ ದಿನ ಇರ್ಬೋದು, ವಿಶ್ವ ಕ್ಷಯರೋಗ ದಿನ ಇರ್ಬೋದು, ವಿಶ್ವ ಹೆಪಟೈಟಿಸ್ ದಿನ ಅಂತ ಇದೆ, ವಿಶ್ವ ರಕ್ತದಾನಿಗಳ ದಿನ ಅಂತ ಇದೆ, ಹೌದು, ವಿಶ್ವ ಮಲೇರಿಯಾ ದಿನ, ಮತ್ತು ವರ್ಲ್ಡ್ಸ್ ಏಡ್ಸ್ ಡೇ ಅಂತ ಇದೆ ಡಿಸೆಂಬರ್ 1ರಂದು. ಹೀಗೆ 8 ರೋಗಗಳ ಬಗ್ಗೆ ಜಾಗೃತಿ ಮೂಡಿಸಿ, ಅದು ಮಾರಣಾಂತಿಕ ರೋಗಗಳಲ್ಲಿ ಅತಿ ಹೆಚ್ಚಿನ ಸ್ಥಾನ ಪಡೆದಿರುವಂಥ ರೋಗಗಳಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಈ ನಮ್ಮ ನೋ ಟೊಬ್ಯಾಕೋ ಡೇನೂ ಅಷ್ಟೇ ವಿಶ್ವಸಂಸ್ಥೆ ಆರಂಭಿಸಿದಂತಹ ಒಂದು ವಿಶೇಷವಾದಂಥ ಒಂದು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಹುಟ್ಟಿಕೊಂಡಂಥ ಒಂದು ಅಭಿಯಾನ. ಸೊ ಮೇ 31ರಂದು ಪ್ರತಿ ವರ್ಷ ನಾವು 24 ಗಂಟೆಗಳ ಕಾಲ 24 hours ಟೊಬ್ಯಾಕೋ ಮತ್ತು ಅದರ ಎಲ್ಲ ಸಬ್ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್ ಏನಿರ್ಬೋದು, ಗುಟ್ಕಾ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ಅಥವಾ ಜರ್ದ ಇರ್ಬೋದು, ಖೈನಿ ಇರ್ಬೋದು, ಸಿಗರೇಟ್ ಇರ್ಬೋದು, ಬಿಡಿ ಇರ್ಬೋದು, ತಂಬಾಕಿನ ಎಲ್ಲ ರೀತಿಯ ಪ್ರಾಡಕ್ಟ್ಗಳನ್ನು ನಾವು ಬಳಸದೆ 24 ಗಂಟೆಗಳ ಕಾಲ ಅದರಿಂದ ದೂರ ಉಳಿಬೇಕು. ಎಲ್ಲರೂ ಸಹ ಉಳಿಸಿ ಬಳಸದೆ ಒಂದು 24 ಗಂಟೆಗಳ ಕಾಲ ದೂರ ಇದ್ದು ಈ ಒಂದು ನೋ ಟೊಬ್ಯಾಕೋ ಡೇ ಅಂತ ಹೇಳಿ ಮಾಡಿ ಟೊಬ್ಯಾಕೋದಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ವಿಶ್ವಸಂಸ್ಥೆ ಇನಿಷಿಯೇಟ್ ಮಾಡಿರುವಂಥದ್ದು. 1987ರಲ್ಲಿ ಈ ಆಚರಣೆಯನ್ನು ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಒಂದು ಪ್ರಪೋಸಲನ್ನು ನೀಡಿ ಮೊದಲ ಬಾರಿಗೆ 87ರಲ್ಲಿ ಅದು ಏಪ್ರಿಲ್ 7ರಂದು ಮಾಡಿತ್ತು. ಮತ್ತು ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿ 1988ರಿಂದ ಪ್ರತಿ ವರ್ಷ ಮೇ 31ರಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಮಾಡಿ ಮೇ 31ರಿಂದ 1988ರಿಂದ ಈ ರೀತಿಯ ಆಚರಣೆ ಈಗ 21ನೇ ವರ್ಷ ಇವಾಗ ನಾವು ನಮ್ಮ ವಿಶ್ವ ತಂಬಾಕು ರಹಿತ ದಿನವಾಗಿ ಆಚರಿಸ್ತಾ ಇಲ್ಲ. ಹೌದು ಅಲ್ಲ, 31ನೇ ವರ್ಷದಲ್ಲಿ ನಾವೀಗ ಈ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಆಚರಣೆ ಮುಖಾಂತರ ಯುವ ಜನರಿಗೆ ಮತ್ತು ಜಗತ್ತಿನ ಎಲ್ಲ ಜನರಿಗೆ ಒಂದು ರೀತಿಯ ಸಂದೇಶ, ಈ ಟೊಬ್ಯಾಕೋ ಬಳಕೆಯಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಏನೇನು ಆರೋಗ್ಯ ಸಮಸ್ಯೆಗಳು ಹುಟ್ಟಿಕೊಳ್ತಾ ಇದೆ, ಅದರಿಂದ ನಾವು ದೂರ ಉಳಿದ್ರೆ ಏನೇನು ಲಾಭಗಳುಂಟು, ಅದನ್ನು ಬಳಸದೇ ಇರುವುದರಿಂದ ನಮಗೆ ಯಾವ ರೀತಿಯ ಪ್ರಯೋಜನ ಉಂಟಾಗ್ತದೆ, ಬಳಸಿದ್ರಿಂದ ಏನೇನು ತೊಂದರೆಗಳಾಗ್ತಾ ಇದೆ, ಈ ರೀತಿ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಜಾಗತಿಕವಾಗಿ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ವಿಶ್ವಸಂಸ್ಥೆ ಮಾಡ್ತಾ ಇರುವಂಥದ್ದು. ಅಂದರೆ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಎಚ್ಚರಿಕೆಯ ಸಂದೇಶ ಕೊಡಬೇಕು ಎನ್ನುವಂತಹ ಉದ್ದೇಶದಲ್ಲಿ ವಿಶ್ವ ತಂಬಾಕು ರಹಿತ ದಿನ ಆಚರಣೆ ಆಗ್ತಾ ಇದೆ. ಈಗ ತಂಬಾಕು ರಹಿತ ದಿನ ಅಂದರೆ ನಿಜವಾಗಿ ಏನು? ತಂಬಾಕು ರಹಿತ ಅಂದರೆ ಒಂದು ದಿವಸಕ್ಕೆ ತಂಬಾಕು ಬಿಟ್ಟ ಕೂಡಲೇ ನೋಡಿ, ತಂಬಾಕು ರಹಿತ ದಿನ ಅಂತ ಹೇಳಿದರೆ ನೋಡಿ, ಒಂದಲ್ಲ ಒಂದು ಕಾರಣದಿಂದ ಜಾಗತಿಕವಾಗಿ ನಾವು ತೆಗೆದುಕೊಂಡ್ರೆ ನಮ್ಮ ವಿಶ್ವದಲ್ಲಿ ಸುಮಾರು 8 ಮಿಲಿಯನ್ ಮಂದಿ ವಾರ್ಷಿಕವಾಗಿ ಈ ಬಳಕೆದಾರರಿದ್ದಾರೆ. ಈ ರೋಗದಿಂದ ತಂಬಾಕು ಪ್ರಾಡಕ್ಟ್ಗಳನ್ನು ಬಳಸ್ತಾ ಇದ್ದಾರೆ. ಅಂದರೆ 80 ಲಕ್ಷ ಮಂದಿ ಬಳಸ್ತಾ ಇದ್ದಾರೆ. ಸುಮಾರು 8 ಲಕ್ಷ ಮಂದಿ ಈ ಪ್ಯಾಸಿವ್ ಸ್ಮೋಕಿನಿಂದಾಗಿ ಸಾಯ್ತಾ ಇದ್ದಾರೆ. ಪ್ಯಾಸಿವ್ ಸ್ಮೋಕಿಂಗ್ ಅಂತ ಹೇಳಿದರೆ ನಾವು ಸಿಗರೇಟ್ ಸೇರದಿದ್ದರೂ ಸಹ ನಾವು ಸೇದುವುದರಿಂದ ಇನ್ನೊಬ್ಬರಿಗೆ ಅದರ ಹೊಗೆ, ಅದರ ರಾಸಾಯನಿಕಗಳು ಸಿಗಿ ಅವರ ಶ್ವಾಸಕೋಶಗಳಿಗೆ ಹೋಗಿ ಅವರ ದೇಹಕ್ಕೆ ಸೇರಿಕೊಂಡು ಅವರಿಗೆ ತೊಂದರೆ ಆಗ್ತಾ ಇದೆ. ಇಮ್ಯಾಜಿನ್, ಈ 80 ಲಕ್ಷ ಮಂದಿ ವಾರ್ಷಿಕವಾಗಿ ವರ್ಷದಲ್ಲಿ ವಿಶ್ವದಾದ್ಯಂತ ಸತ್ತು ಹೋಗ್ತಾರೆ, ಮತ್ತು ಅದರಲ್ಲಿ 8 ಲಕ್ಷ ಮಂದಿ ಸ್ಮೋಕ್ ಮಾಡಿದವರು ಸಹ ಸಾಯ್ತಾರೆ. ಅಂದರೆ ಇನ್ನೊಬ್ಬರಿಂದಾಗಿ ನಮಗೆ ರೋಗ ಅಂಟಿಕೊಳ್ತದೆ. ಈ ಟೊಬ್ಯಾಕೋ ಪ್ರಾಡಕ್ಟ್ಗಳನ್ನು ಬಳಸದೇ ಇರುವವರು ಸಹ ಇದಕ್ಕೆ
ಬಲಿಯಾಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ತು ಅಂತ ಹೇಳಿದರೆ, ನಾವು ಇದನ್ನು ಬಹಳ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್ ಅಂತ ಹೇಳಿ, ಇದೊಂದು ಸಾಮಾಜಿಕವಾದಂಥ ಸಮಸ್ಯೆ. ಇದರಿಂದ ಬರೀ ಆರೋಗ್ಯ ಸಮಸ್ಯೆ ಅಲ್ಲ, ಒಂದು ಪ್ರೊಡಕ್ಟಿವ್ ಏಜಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ಟೊಬ್ಯಾಕೊ ಪ್ರಾಡಕ್ಟ್ಸ್ ತೆಗೆದು ಅವನ ಜೀವನದ ಏನಂತ ಹೇಳ್ತೇವೆ, ಪ್ರೊಡಕ್ಟಿವ್ ಏಜ್ನಲ್ಲಿ ಅವರು ಕೆಲಸ ಮಾಡದೇ ಇದ್ದಾಗ ದೇಶಕ್ಕೂ ಲಾಸ್ ಆಗುತ್ತೆ, ವಿಶ್ವಕ್ಕೂ ಲಾಸ್ ಆಗ್ತದೆ. ಸೊ ಈ ಎಲ್ಲವನ್ನು ಏನು ಮಾನವ ಸಂಪನ್ಮೂಲ ಸೋರಿಕೆಯಾಗುವಂಥದ್ದು ಮತ್ತು ಬೇರೆ ಎಲ್ಲ ಪ್ರೊಡಕ್ಟಿವ್ ಡೇಸ್ ಹಾಳಾದಾಗ ದೇಶಕ್ಕೂ ಸಹ ಅದರ ಒಂದು ಆರ್ಥಿಕ ಹಿನ್ನಡೆ ಆಗ್ತದೆ. ಇದನ್ನೆಲ್ಲ ಮನದಟ್ಟು ಮಾಡಿ ವಿಶ್ವಸಂಸ್ಥೆ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 24 ಗಂಟೆಗಳ ಕಾಲ ಯಾವುದೇ ಪ್ರಾಡಕ್ಟ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಬಳಸಬಾರದು ಅಂತ ಹೇಳೋ ಒಂದು ರೀತಿಯ ಅಭಿಯಾನವನ್ನು ಆರಂಭಿಸಿಕೊಳ್ತು. ಇದು ಆರಂಭದಲ್ಲಿ ಮಾಡಿದಾಗ 1988ರಲ್ಲಿ ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯ ಅಂತ ಹೇಳ್ತೇವೆ, ಒಂದು ಮೋಟೋ ಅಂತ ಇರುತ್ತೆ, ಟೊಬ್ಯಾಕೊ ಆರ್ ಹೆಲ್ತ್ ಅಂತ. ಮೊದಲ ಬಾರಿ ಆಚರಣೆ ಮಾಡಿದಾಗ ಟೊಬ್ಯಾಕೊ ಅಥವಾ ಆರೋಗ್ಯ, ಆಯ್ಕೆ ನಿಮ್ಮದು ಅಂತೇಳಿ. ನೀವು ಟೊಬ್ಯಾಕೊ ಯೂಸ್ ಮಾಡಿದರೆ ನಿಮ್ಮ ಆರೋಗ್ಯ ಹಾಳಾಗ್ತದೆ, ಟೊಬ್ಯಾಕೊವನ್ನು ಬಿಟ್ಟರೆ ನಿಮಗೆ ಆರೋಗ್ಯ ಇಂಪ್ರೂವ್ ಆಗ್ತದೆ ಅನ್ನೋ ಒಂದು ಸಂದೇಶದೊಂದಿಗೆ ಈ ರೀತಿ ಆರಂಭ ಮಾಡ್ತು. 2018ರಲ್ಲಿ ಟೊಬ್ಯಾಕೊ ಮತ್ತು ಲಂಗ್ ಹೆಲ್ತ್, ಲಂಗ್ ಅಂದರೆ ಶ್ವಾಸಕೋಶ, ಟೊಬ್ಯಾಕೊ ಸಹವಾಸ ಬಿಡುವುದರಿಂದ ನಿಮ್ಮ ಶ್ವಾಸಕೋಶದ ಆರೋಗ್ಯ ಹೇಗೆ ಇಂಪ್ರೂವ್ ಆಗ್ತದೆ ಎನ್ನುವ ಒಂದು ಸಂದೇಶವನ್ನು 2018ರಲ್ಲಿ ಇಟ್ಕೊಂಡು ನಾವು ಆಚರಣೆ ಮಾಡಿದ್ದು. 2019ರಲ್ಲಿ ಟೊಬ್ಯಾಕೊ ಆ್ಯಂಡ್ ಹಾರ್ಟ್, ಟೊಬ್ಯಾಕೊ ಬಳಕೆಯಿಂದ ಹೃದಯಕ್ಕೆ ಯಾವ ರೀತಿ ತೊಂದರೆಗಳು ಉಂಟಾಗ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳು ಯಾವ್ಯಾವ ಬರ್ತದೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಟೊಬ್ಯಾಕೊ ಬಳಸದೇ ಇರುವುದರಿಂದ ಏನೇನು ಲಾಭಗಳಾಗ್ತದೆ, ಇವೆಲ್ಲವನ್ನು ಮನದಟ್ಟು ಮಾಡುವಂಥ ಒಂದು ಕಾರ್ಯಕ್ರಮ ಜಾಗತಿಕವಾಗಿ ಜಗತ್ತಿನಾದ್ಯಂತ ನಾಳೆ ನಡೀಲಿಕ್ಕಿದೆ. ಇದು ತಾವು ಹೇಳಿದಾಗೆ ಬರೀ ಒಂದು ದಿವಸದಿಂದ ಬಿಟ್ಟರೆ ಏನು ಪ್ರಯೋಜನ ಆಗಲ್ಲ, ಬಟ್ ಒಂದು ದಿವಸದಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶ ನೀಡಿ ಅಟ್ಲೀಸ್ಟ್ ಒಂದು 10% ಜನರಾದರೂ ಸಹ ಮನ ಪರಿವರ್ತನೆ ಆದರೆ ಬಹುಶಃ ಈ ಆಚರಣೆಗೆ ಹೆಚ್ಚು ಅರ್ಥಗರ್ಭಿತವಾಗ್ಬೋದು ಮತ್ತು ಜನರು ಇದರಿಂದ ಉಂಟಾಗುವ ರೋಗಗಳಿಂದ ಮುಕ್ತಿ ಪಡಿಬೋದು ಅಂತ ಒಂದು ಉದ್ದೇಶದಿಂದ ಈ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಜಾಗತಿಕವಾಗಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಮತ್ತೆ ಈ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿಯ ತಂಬಾಕು ರಹಿತ ದಿನ, ವಿಶ್ವ ತಂಬಾಕು ರಹಿತ ದಿನ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರವರು. ಡಾಕ್ಟ್ರೇ, ಈಗ ತಂಬಾಕು ರಹಿತ ದಿನ ವಿಶೇಷವಾಗಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಆದರೆ ತಂಬಾಕು ಉಪಯೋಗದಿಂದ ತಂಬಾಕುವನ್ನು ಸೇವಿಸುವವರು ತುಂಬ ಮಂದಿ ಇದ್ದಾರೆ, ಅದರ ವಿವಿಧ ರೂಪಗಳನ್ನು ಸೇವಿಸ್ತಾರೆ, ಸಿಗರೇಟ್, ಬೇರೆ ಬೇರೆ ರೀತಿಯ ತಿನ್ನುವಂತಹ ಪದಾರ್ಥಗಳು, ಇದೆಲ್ಲ ಇದರಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತದೆ? ನೋಡಿ, ಟೊಬ್ಯಾಕೋದಲ್ಲಿ 2 ರೀತಿ ಇದೆ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೊ ಮತ್ತು ಒಂದು ವಿದ್ ಸ್ಮೋಕ್. ಈಗ ಸ್ಮೋಕ್ ಟೊಬ್ಯಾಕೊ ಅಂದರೆ ಈಗ ನಾವು ಏನೇನು ಉರಿದು ಹೊತ್ತಿಸಿ ಮಾಡ್ತಾ ಇದ್ದೀವಿ, ಈಗ ಸಿಗರೇಟ್, ಬೀಡಿ ಎಲ್ಲ ವಿದ್ ಸ್ಮೋಕ್, ಅದರಲ್ಲಿ ಹೊಗೆ ಬರುವಂಥದ್ದು, ರಾಸಾಯನಿಕಗಳು ಬರುವಂಥದ್ದು. ಸ್ಮೋಕ್ಲೆಸ್ ಅಂದರೆ ನಮ್ಮ ಈ ಪಾನ್ ಪರಾಗ್, ಜರ್ದ, ಗುಟ್ಕಾ ಬಾಯಲ್ಲಿಟ್ಟು ತಿನ್ನುವಂಥದ್ದು. 2 ಸಹ ಒಂದು ರೀತಿಯ ಬಾಂಬ್ ಇದ್ದಾಗೆ, ಯಾವಾಗ ಅದು ಎಕ್ಸ್ಪ್ಲೋಡ್ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ನಿಧಾನವಾಗಿ ಸ್ಲೋ ಆಗಿ ಒಂದೊಂದೇ ಅಂಗಗಳನ್ನು ನುಂಗಿ ನೀರು ಕುಡಿತದೆ, ಆಪೋಷಣ ತೆಗೆದುಕೊಳ್ತದೆ. ಸೊ 2 ಸಹ ಬಹಳ ಡೇಂಜರಸ್, ಅದನ್ನು ಬಹಳ ಅಪಾಯಕಾರಿ. ಜನರಿಗೆ ಇದರ ಬಗ್ಗೆ ಭಾಳಷ್ಟು ಮಾಹಿತಿ ಇದೆ, ಆದರೂ ಸಹ ಜನರು ಅದನ್ನು ಪುನಃ ಬಳಕೆ ಮಾಡ್ತಾ ಇದ್ದಾರೆ. ಅದೇ ಭಾಳ ವಿಷಾದಕರವಾದಂಥ ನೋವಿನ ವಿಚಾರ. ಗೊತ್ತಿದೆ, ನೀವು ಸಿಗರೇಟ್ ಪ್ಯಾಕೆಟ್ ತಗೊಂಡಾಗ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್, ಸಿಗರೇಟ್ ಕ್ಯಾನ್ ಕಾಸ್ ಲಂಗ್ ಕ್ಯಾನ್ಸರ್ ಅಂತ ದೊಡ್ಡದಾಗಿ ಚಿತ್ರನೇ ಹಾಕಿದ್ದಾರೆ. ಗುಟ್ಕಾದಲ್ಲಿಯೂ ಅಷ್ಟೇ ಒಂದು ಏಡಿಯ ಚಿತ್ರನೇ ಇದೆ ಗುಟ್ಕಾ ಪ್ಯಾಕೆಟಲ್ಲಿ. ಅಂದರೆ ಸಿಗರೇಟ್ ತಿಂದರೆ ಬಾಯಿ ಕ್ಯಾನ್ಸರ್ ಇದು ಗುಟ್ಕಾ ತಿಂದರೆ ಬಾಯಿ ಕ್ಯಾನ್ಸರ್ ಬರ್ತದೆ ಅಂತೇಳಿ. ಇಷ್ಟು ಗೊತ್ತಿದ್ದು ಸಹ ಜನ ಮತ್ತು ಪುನಃ ಅದನ್ನೇ ತಿನ್ನುವುದು ಅಂದರೆ ಬಹಳ ವಿಪರ್ಯಾಸದ ಸಂಗತಿ. ಅದು ಯಾಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಿದ್ದು ಇದು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ, ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಈಗ ಯುವ ಜನತೆ ಈ ಒಂದು ಕ್ರೇಜ್, ಅದು ಫ್ಯಾಷನ್ ಅಂತ ಹೇಳ್ಬೋದು ಅಥವಾ ಹುಚ್ಚು ಅಂತ ಹೇಳ್ಬೋದಾ, ಏನಕ್ಕೆ ಈ ರೀತಿ ಇದರ ಈಗ ಜಾಹೀರಾತುಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ, ಸಿನಿಮಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಈ ನಮ್ಮ ಆ್ಯಡ್ಗಳಲ್ಲಿ ಈ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳನ್ನು ವೈಭವೀಕರಿಸ್ತಾರೆ. ಈಗ ನೀವು ಸಿಗರೇಟ್ ಆ್ಯಡ್ ನೋಡಿರ್ಬೋದು, ಫಿಲ್ಮ್ಗಳಲ್ಲಿ ಹೀರೋಗಳು ಹೇಗೋ ರೀತಿ ಬಳಸ್ತಾ ಇದ್ದಾರೆ ಅಂತೇಳಿ. ಮತ್ತು ನಿಮ್ಮ ಜರ್ದಾ ಕೇಸರಿ ನಿಮ್ಮ ಇದರಲ್ಲಿ ಕೇಸರಿ ಇದೆಯಾ ಅಂತೇಳಿ ಒಂದು ಆ್ಯಡ್ಗಳು ಬರ್ತಾ ಇದೆ ಅಜಯ್ ದೇವಗನ್ದು. ಒಂದು ಜಾಹೀರಾತಿನಲ್ಲಿ ನಾನು ನೋಡಿದಂತಹ ಆ್ಯಡ್ ಬಹಳ ಮನಮುಟ್ಟುವಂತಹ ಆ್ಯಡು. ಒಬ್ಬ ಹೊಸ ಉದ್ಯಮವನ್ನು ಸಹ ಆರಂಭಿಸುವಂತಹ ಒಂದು ಜಾಹೀರಾತು ಅದು. ಆ ಹೊಸ ಉದ್ಯಮ ಆರಂಭಿಸಬೇಕಿದ್ರೆ ಅವನಿಗೆ ಸಿಗರೇಟ್ ಸೇದಿ ಆಲೋಚನೆ ಮಾಡುವಾಗ ಅವನಿಗೆ ಆಲೋಚನೆಗಳು ಹೊಳೆಯುವುದು, ಅವನ ಉದ್ಯಮ ಯಶಸ್ವಿಯಾಗುವುದು. ಅಂದರೆ ನಾವು ಸಿಗರೇಟ್ ಸೇದುವುದರಿಂದ ನಮ್ಮ ಮನಸ್ಸಿನ ಆಲೋಚನೆಗಳು ಹೆಚ್ಚು
ಉಳಿತವೆ ಎನ್ನುವಂತಹ ರೀತಿಯಲ್ಲಿ ಉತ್ತೇಜಿಸುವಂತಹ ಜಾಹೀರಾತುಗಳು. ಹೌದು, ಇದು ಫ್ಯಾಷನ್ ಕ್ರೇಜ್ ಇರ್ಬೋದು ಮತ್ತು ಜನರು ಈ ರೀತಿಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅಡ್ವರ್ಟೈಸ್ಮೆಂಟ್ಗಳು ಏನು ಬರ್ತಾ ಇದೆ ಇದರಿಂದ ಮರುಳಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಇದು ಬಹಳ ನೋವಿನ ಸಂಗತಿ. ಅದು ಆಗಬಾರ್ದು. ಈ ಸಂದೇಶ ಜನರಿಗೆ ತಲುಪಬೇಕು. ನೀವು ಸಿಗರೇಟು, ಬೀಡಿ, ಗುಟ್ಕಾ ಇದು ತಿನ್ನೋದ್ರಿಂದ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಾ, ಅದರಿಂದ ಖಂಡಿತವಾಗಿ ತೊಂದರೆ ಇದೆ ಅನ್ನೋ ಮನದಟ್ಟಾಗುವ ರೀತಿಯಲ್ಲಿ ನಾವು ಜನರಿಗೆ ತಲುಪಿಸಬೇಕು. ಒಂದು ಸಂತಸ ವಿಚಾರ, ನಾವು ಯಾವುದೇ ಆ್ಯಡ್ ಲ್ಯಾಬ್ಸ್ ಅಥವಾ ಯಾವುದೇ ಮೂವಿ ಥಿಯೇಟ್ರಿಗೆ ಹೋದಾಗ ಅಲ್ಲಿ ಒಂದು ಆ್ಯಡ್ ಬರ್ತದೆ. ಈ ಜನಗಣ ಫಸ್ಟಿಗೆ ಒಂದೇ ಮಾತ್ರ ಬರುತ್ತೆ, ಆಮೇಲೆ ಒಂದು ಬಾಯಿ ಕ್ಯಾನ್ಸರ್ ಇದು ಇಫೆಕ್ಟಿವ್ ಆಗಿ ಹಾಕಿದ್ದಾರೆ. ಈ ರೀತಿ ಜನರಿಗೆ ಮೋಟಿವೇಟ್ ಮಾಡುವಂಥ ಕೆಲಸ ದಿನನಿತ್ಯ ಆಗಬೇಕು. ಅದನ್ನು ನೋಡಿ ಸಹ ಜನ ಪದೇ ಪದೇ ಯೂಸ್ ಮಾಡೋದು ಬಹಳ ನೋವು. ಹಾಗೆ ಆಗಬಾರ್ದು. ಇದರ ಬಗ್ಗೆ ಒಂದು ಇವತ್ತು May 31 ಏನು ನಾವು ಮಾಡ್ತೇವೆ ಅದು ಒಂದು ದಿವಸದ ಆಚರಣೆ ಆಗಬಾರ್ದು. ಒಂದು ದಿವಸ ನಾವು 24 ಗಂಟೆಗಳ ದೂರವಿದ್ದು 24 ಗಂಟೆ ಆದ ಕೂಡಲೇ ಪುನಃ ಗುಟ್ಕಾ ತಿನ್ನೋದು, ಬಿಡಿ ಸಿಗರೇಟ್ ಸೇದುವುದರಿಂದ ಈ ಆಚರಣೆಗೆ ಯಾವುದೇ ರೀತಿಯ ಅರ್ಥ ಬರುವುದಿಲ್ಲ. ಜನರಲ್ಲಿ ಮನ ಪರಿವರ್ತನೆ ಆಗಬೇಕು. ನಾನು ತಿನ್ನಬಾರ್ದು, ನಾನು ತಿಂದರೆ ನನ್ನ ತೊಂದರೆ, ನನ್ನ ಹೆಂಡತಿ ಮಕ್ಕಳು ಉಪವಾಸ ಬೀಳ್ತಾರೆ, ಈ ರೀತಿಯ ಒಂದು ಭಾವನೆ ಬೀಳಬೇಕು. ಆ ರೀತಿ ಆದರೆ ಮಾತ್ರ ನಮ್ಮ ಆಚರಣೆಗೆ ಅರ್ಥ ಬರ್ಬೋದು ಮತ್ತು ಜನರಿಗೆ ಆಗುವ ಸಾವು, ನೋವು, ದುಗುಳ ದುಮ್ಮಾನಗಳ ಈ ಇನ್ಸಿಡೆನ್ಸ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ವಿಶೇಷವಾಗಿ ಯುವಜನತೆ ಈಗ ಇಂತಹ ಚಟಗಳಿಗೆ ಬಲಿಯಾಗುವುದನ್ನು ನಾವು ನೋಡ್ತೇವೆ. ಅದರ ಬಗ್ಗೆ ಎಲ್ಲ ರೀತಿಯ ಎಚ್ಚರಿಕೆಗಳು, ಎಲ್ಲ ರೀತಿಯ ಎಚ್ಚರಿಕೆ ಮಾಹಿತಿ ಕಾರ್ಯಕ್ರಮಗಳು ನಡೆದರೂ ಕೂಡ ಅದೆಲ್ಲವನ್ನು ಮೀರಿ ಇವರು ಮತ್ತೆ ಅದನ್ನು ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅನ್ನೋದೇ ಬಹಳ ಒಂದು ಬ್ರಹ್ಮ ರಹಸ್ಯ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶದಲ್ಲಿ ಇದು ನಾನು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದೆ ನಿನ್ನೆ ದಿವಸ ಕ್ಯೂರಿಯಾಸಿಟಿಗೆ. ನಮ್ಮ ದೇಶದಲ್ಲಿ 130 ಕೋಟಿ ಜನರಲ್ಲಿ ಸುಮಾರು 15 ಕೋಟಿ ಜನ ಯುವಜನರು ಇದನ್ನು ದಾಸರಾಗಿದ್ದಾರಂತೆ. 130 ಕೋಟಿಯಲ್ಲಿ 15 ಕೋಟಿ ಜನ ದಿನನಿತ್ಯ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ವರ್ಷದಲ್ಲಿ 1 ಕೋಟಿ ಜನ ಟೊಬ್ಯಾಕೋ ಸಂಬಂಧಿ ರೋಗಗಳಿಂದ ಬಳಲ್ತಾ ಇದ್ದಾರೆ. ಈ 130 ಕೋಟಿಯಲ್ಲಿ 1% ಜನಕ್ಕೆ ಯಾವಾಗಲೂ ರೋಗನೇ. ಇವತ್ತು ಯಾವುದೋ ಒಂದು ಪೇಪರಲ್ಲಿ ನಾನು ನೋಡಿದೆ, ಬಾಯಿ ಕ್ಯಾನ್ಸರಿಂದ ಗಂಟೆಗೆ 14 ಜನ ಸಾಯ್ತಾ ಇದ್ದಾರಂತೆ. ಒಂದು ಕಾಲದಲ್ಲಿ ಬಾಯಿ ಕ್ಯಾನ್ಸರ್ ಅನ್ನೋದು ಬಹಳ ರೇರ್ ಆಗಿತ್ತು, ಬಹಳ ಅಪರೂಪವಾಗಿ ಕ್ಯಾನ್ಸರ್ ಎಲ್ಲ ಬರೋದು 70-80 ವರ್ಷ ಆದಮೇಲೆ ಹಲ್ಲೆಲ್ಲ ಬಿದ್ದು ಹೋದ್ಮೇಲೆ ಕ್ಯಾನ್ಸರ್ ಬರುವಂಥದ್ದು. ಈಗ ಹಾಗಲ್ಲ, 20-30 ವರ್ಷದಲ್ಲಿ ಬಾಯಿ ಕ್ಯಾನ್ಸರ್ ಬರುವಂಥದ್ದು. ನಂಬರ್ 2 ಕ್ಯಾನ್ಸರ್, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ನಲ್ಲಿ ನಂಬರ್ 2 ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಆಗಿದೆ. ಯಾಕೆ? ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು. ಶ್ವಾಸಕೋಶದ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ನಂಬರ್ 1 ಆಗಿದೆ. ಯಾಕೆ? ಈ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡೋದ್ರಿಂದ. ಸೊ ಇದು ಜನರಿಗೆ ಅರ್ಥ ಆಗಬೇಕು. ಯಾಕಾಗಿ ಈ ರೀತಿ ಜನ ದಾರಿ ತಪ್ತಾ ಇದ್ದಾರೆ, ಅದ್ರ ಬಗ್ಗೆ ಮೋಟಿವೇಶನ್ ಆಗಬೇಕು. ಬಹಳಷ್ಟು ಹೆಚ್ಚಿನವ್ರಿಗೆ ಗೊತ್ತಿದೆ ಕ್ಯಾನ್ಸರ್ ತಿಂದರೆ ಬೀಡಿ ಸಿಗರೇಟು ಸೇದಿದರೆ ಲಂಗ್ ಕ್ಯಾನ್ಸರ್ ಬರ್ತದೆ, ಮತ್ತು ಗುಟ್ಕಾ ಪಾನ್ ಪರಾಗ್ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದೆ. ಅದು ಗೊತ್ತಿದ್ದು ಜನ ಅದಕ್ಕೆ ಪುನಃ ಬಲಿಯಾಗೋದು ಬಹಳ ದುರದೃಷ್ಟಕರವಾದ ವಿಚಾರ. ಅಂದರೆ ಕ್ಷಣಿಕವಾಗಿ ಅವರನ್ನು ಉತ್ತೇಜಿಸುವಂತಹ ಪದಾರ್ಥಗಳು ಅದರಲ್ಲಿವೆ. ಆ ಕ್ಷಣಿಕ ಉತ್ತೇಜನ ಅವರನ್ನು ಅದಕ್ಕೆ ದಾಸರನ್ನಾಗಿ ಮಾಡ್ತದೆ ಅಂತ ಕಾರಣ ಇರ್ಬೋದು. ಅದು ಒಮ್ಮೆ ಯೂಸ್ ಮಾಡೋದು ಮತ್ತು ಪದೇ ಈಗ ಬೀಡಿ ಸಿಗರೇಟ್ ಯಾಕಾಗಿ ಅದರ ಬಗ್ಗೆ ದಾಸರಾಗ್ತಾರೆ ಅಂತ ಹೇಳಿ ಪುನಃ ಅದರಲ್ಲಿ ಸೇದಬೇಕು ಮಾಡಬೇಕು ಅಂತ ಒಂದು ವಿಶೇಷವಾದಂಥ ಏನು ಆಕರ್ಷಣೆ ಇದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಡಿಸ್ಕರೇಜ್ ಮಾಡಲಿಕ್ಕೆ ಭಾಳಷ್ಟು ವ್ಯವಸ್ಥೆಗಳು ನಾವು ಮಾಡಿದ್ವಿ. ದೊಡ್ಡ ಆ್ಯಡ್ ಹಾಕುವಂಥದ್ದು, ದೊಡ್ಡ ಪಿಕ್ಚರ್ ಹಾಕುವಂಥದ್ದು, ಆ ರೀತಿ ಮಾಡಿ ಸಹ ಜನರು ಅದರಿಂದ ವಿಕರ್ಷಿತರಾಗಲಿಲ್ಲ, ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ, ಹೆಚ್ಚು ಈ ಉತ್ಪನ್ನಗಳನ್ನು ಬಳಸ್ತಾ ಇದ್ದಾರೆ. ಅದನ್ನು ತಡಿಬೇಕು ಅಂತ ಹೇಳೋ ಉದ್ದೇಶವೇ ಹಾಗೆ ಮಾಡಿದರೆ ಬಹುಶಃ. ಆ್ಯಂಡ್ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇದೊಂದು ಪ್ರಿವೆಂಟೇಬಲ್ ಡಿಸೀಸ್, ತಡೆಗಟ್ಟಬಹುದಾದಂಥ. ಈಗ ನೋಡಿ, ನಮಗೆ ಹಾರ್ಟ್ ಅಟ್ಯಾಕ್ ಆಗೋದು ತಡೆಗಟ್ಟಬಹುದು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಿಸಿಕೊಂಡು. ಕೆಲವೊಂದು ವೆರಿ ರ್ಯಾರ್ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಜನ್ಮಜಾತವಾಗಿ ಬರುವಂಥ ರೋಗಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ ರೋಗಗಳು, ಈಗ ನೋಡಿ, ಈ ರೋಗಗಳನ್ನು ಬಹಳ ಪರಿಣಾಮಕಾರಿಯಾಗಿ ನಾವು ಈ ಚಟಗಳಿಂದ ದೂರವಿದ್ದರೆ ನಮಗೆ ರೋಗನೇ ಬರೋದಿಲ್ಲ. ಇದನ್ನು ರೋಗ ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಹೇಳಿದ ಹಾಗೆ ಇದಕ್ಕೆ ನಾವು ಆಕರ್ಷಿತರಾಗದಿದ್ದರೆ ನಮಗೆ ಯಾವ ರೋಗವೂ ಇರುವುದಿಲ್ಲ, ತೊಂದರೆ ಇರುವುದಿಲ್ಲ. ಇಷ್ಟು ಸುಲಭವಾಗಿ ತಡೆಗಟ್ಟಬಹುದಾದಂತಹ ಒಂದು ರೋಗಗಳನ್ನು ನಾವು ಯಾಕೆ ಇದು ಇನ್ವಿಟೇಷನ್ ಕೊಟ್ಟು, ಆಹ್ವಾನ ಕೊಟ್ಟು ನಾವು ನಮಗೆ ಬರೆಸ್ಕೊಂಡಾಗೆ, ಕೋಲು ಕೊಟ್ಟು ಪೆಟ್ಟು ತಿನ್ನುವುದು ಅಂತ ಹೇಳ್ತೇವೆ ನಾವು, ಹಾಗೆ ನಾವು ಹಣ ಕೊಟ್ಟು ಖರೀದಿ ಮಾಡೋದು. ಹೌದು, ರೋಡಲ್ಲಿ ಹೋಗೋ ಮಾರಿನ ಮನೆಗೆ ಕರೆದಾಗೆ ಆಗತ್ತೆ. ಈ ರೀತಿ ಯಾಕೆ ಆಗ್ತಾ ಇದೆ? ಎಲ್ಲಿ ನಮ್ಮ ಯುವಜನರು ದಾರಿ ತಪ್ತಾ ಇದ್ದಾರೆ? ಇದನ್ನೆಲ್ಲ ನಾವು ಸರ್ಕಾರ ಕಾನೂನು ಮಾಡಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಈಗ ನೀವು ಏನು ಕೋಟ್ಪಾ ಅಂತ ಆ್ಯಕ್ಟ್ ಇದೆ, ಅಂದರೆ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ ಇದೆ. ಅಂದರೆ ಸಾರ್ವಜನಿಕ ಸ್ಥಾನಗಳಲ್ಲಿ ನೀವು ಬೀಡಿ ಸಿಗರೇಟ್ ಯೂಸ್ ಮಾಡಬಾರ್ದು, ರೈಲ್ವೆ ಸ್ಟೇಷನಲ್ಲಿ ಬೀಡಿ ಸಿಗರೇಟ್ ಯೂಸ್ ಮಾಡಬಾರ್ದು, ಮತ್ತು ನಿಮ್ಮದು ಬೇರೆ ಜಾಗಗಳಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ 100 ಮೀಟರ್, ಶಾಲೆಗಿಂತ 100 ಮೀಟರ್ ದೂರದಲ್ಲಿ ನೀವು ಗುಟ್ಕಾ, ಪಾನ್ ಪರಾಗ್, ಸಿಗರೇಟ್ ಸೇಲ್ಬಾರ್ದು, 18 ವರ್ಷದ ಕೆಳಗಿನವರು ಸಿಗರೇಟ್ ಯೂಸ್ ಮಾಡಬಾರ್ದು. ಇದೆಲ್ಲ ಒಂದು ಕಾನೂನಿನ ಮುಖಾಂತರ.
ಎಲ್ಲಿವರೆಗೆ ಜನರ ಮನ ಪರಿವರ್ತನೆ ಆಗೋದಿಲ್ಲ ಅಲ್ಲಿವರೆಗೆ ಈ ಕಾನೂನಿನ ಮುಖಾಂತರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬಸ್ ಸ್ಟ್ಯಾಂಡಲ್ಲಿ ಸಿಗರೇಟ್ ಎಳಿಬೇಡಿ ಅಂದರೆ ಇವರು ಮನೆಗೆ ಹೋಗ್ಬಿಟ್ಟು ಟಾಯ್ಲೆಟಲ್ಲಿ ಕೂತು ಸಿಗರೇಟ್ ಎಳಿತಾರೆ, ಹೌದಾ ಅಲ್ವಾ? ಈ ರೀತಿ ಒಂದು ಜನರಲ್ಲಿ ಮನ ಪರಿವರ್ತನೆ ಆಗಬೇಕು. ಯಾವುದೇ ಕಾನೂನಿನಿಂದ ಜನರ ಮನಸ್ಸನ್ನು ನಾವು ಅವನು ಸಿಗರೇಟ್ ಎಳಿಬೇಕಾದ್ರೆ ಅವನು ಟಾಯ್ಲೆಟಲ್ಲಿ ಹೋಗಿ ಆದರೂ ಸಿಗರೇಟ್ ಎಳಿತಾನೆ. ಈ ರೀತಿ ಒಂದು ಜನರಿಗೆ ಅರಿವಾಗಬೇಕು. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿದೆ. ಸರ್ಕಾರ ಮಾಡಿದ ರೂಲ್ನಿಂದ ಸರ್ಕಾರ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳೋದಕ್ಕೆ ಅರ್ಥನೇ ಇಲ್ಲ. ನಾವು ಯಾವತ್ತೂ ಒಂದು ಗಟ್ಟಿ ಮನಸ್ಸು ಮಾಡಿ ಇಂತಹ ಪ್ರಾಡಕ್ಟ್ಗಳಿಂದ ದೂರ ಇದ್ದರೆ ಖಂಡಿತವಾಗಿಯೂ ಯಾವುದೇ ಇಂತಹ ಪ್ರಿವೆಂಟಬಲ್ ಡಿಸೀಸ್ ಏನು ಕ್ಯಾನ್ಸರ್ ಇರ್ಬೋದು, ಲಂಗ್ ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ಗಳು ಇರ್ಬೋದು, ಎಲ್ಲವನ್ನು ನಾವು ಖಂಡಿತವಾಗಿ ಸಹ ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲ ವಿಶೇಷ ಮಾತುಕತೆ ವಿಶ್ವ ತಂಬಾಕು ರಹಿತ ದಿನ. ಈ ತಂಬಾಕು ರಹಿತ ದಿನ ಅಂದರೆ ಏನು, ಈ ತಂಬಾಕುವಿನಿಂದ ಆಗುವ ದುಷ್ಪರಿಣಾಮಗಳು, ತೊಂದರೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಡಾಕ್ಟರ್, ಈಗ ತಂಬಾಕು ರಹಿತ ದಿನ, ಇದರ ಮಹತ್ವ ಆಯಿತು, ದುಷ್ಪರಿಣಾಮಗಳ ಬಗ್ಗೆ ಹೇಳಿದರೆ ಯುವಜನತೆ ಯಾಕಾಗಿ ಬಲಿ ಬೀಳ್ತದೆ, ಇದೊಂದು ಚಿದಂಬರ ರಹಸ್ಯ. ಕೆಟ್ಟದಂತ ಗೊತ್ತಿದ್ರೂ ಅದಕ್ಕೆ ಅವರು ಆಕರ್ಷಿತರಾಗ್ತಾರೆ. ಇದರಿಂದ ಏನೆಲ್ಲ ತೊಂದರೆಗಳಾಗ್ತದೆ ಈಗ ನೋಡಿ? ಈ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳಿಂದ ಹಲವಾರು ರೋಗಗಳಿಗೆ ಮುನ್ನುಡಿ ಬರಿತಾ ಇದೆ ಸದ್ದಿಲ್ಲದೆ, ಗೊತ್ತಿಲ್ಲದಾಗಿ. ನಂಬರ್ 1 ಇಸ್ ಕ್ಯಾನ್ಸರ್. ಬಾಯಿ ಕ್ಯಾನ್ಸರ್ ಇರ್ಬೋದು. ಗುಟ್ಕಾ ಪಾನ್ ಪರಾಗ್ ತಿನ್ನುವವರಿಗೆ ಬಾಯಿ ಕ್ಯಾನ್ಸರ್ 100ಕ್ಕೆ 95% ಜನರಿಗೆ ಬಂದೇ ಬರ್ತದೆ. ಅದು ನೀವು ಎಲೆ ಅಡಿಕೆ ತಿನ್ನುವಾಗ ತಂಬಾಕು ಬಳಸಿ ಮಾಡ್ಬೋದು, ಬಿಡಿ ಗುಡ್ಕಾ ಇರ್ಬೋದು, ಜರ್ದ ಇರ್ಬೋದು, ಕೈನಿ ಇರ್ಬೋದು, ಅದು ಸಾವಿರಾರು ಬೈ ಪ್ರಾಡಕ್ಟ್ಸ್ ಇದೆ, ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳಿದೆ. ಯಾವುದೇ ರೀತಿಯಲ್ಲಿ ತಂಬಾಕು ಬಳಸಿದರೆ ಖಂಡಿತವಾಗಿ ಆರಂಭಿಕ ಹಂತದಲ್ಲಿ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹಿಂದೆ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಬಾಯಿ ಬಿಗಿಯೋ ರೋಗ ಅಂತೇಳಿ. ಬಾಯಿ ತೆರಿಲಿಕ್ಕೆ ಆಗದೇ ಇರುವಂಥದ್ದು, ಬಾಯಿಯಲ್ಲಿ ಉರಿಯಾಗುವಂಥದ್ದು, ಖಾರ ಪದಾರ್ಥಗಳನ್ನು ಸೇವಿಸುವಾಗ ಬಾಯಿ ಉರಿಯುವಂಥದ್ದು, ಕ್ರಮೇಣ ಹುಣ್ಣಾಗ್ತದೆ. ಆ ಹಂತದಲ್ಲಿ ನಿಲ್ಲಿಸಿದರೆ ಆಗ್ತದೆ, ಇಲ್ಲಾಂದರೆ ಅದು ಮುಂದಿನ ಹಂತಕ್ಕೆ ಕ್ಯಾನ್ಸರ್ ಹುಣ್ಣಾಗಿ ಪರಿವರ್ತನೆ ಆಗ್ತದೆ, ಕ್ಯಾನ್ಸರ್ ಆಗ್ತದೆ. ಸೊ ನಂಬರ್ 7ನೇ ಸ್ಥಾನದಲ್ಲಿದ್ದಂಥ ಬಾಯಿ ಕ್ಯಾನ್ಸರ್ ಈಗ ನಂಬರ್ 2 ಪೊಸಿಷನ್ಗೆ ಬಂದು ನಿಂತಿದೆ. ಯಾವುದು? ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ನಲ್ಲಿ ಓರಲ್ ಕ್ಯಾನ್ಸರ್ ನಂಬರ್ 2. ಪ್ರತಿ 1 ಗಂಟೆಗೆ 14 ಜನ ಬಾಯಿ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ ವಿಶ್ವದಾದ್ಯಂತ. ಇದು ನಮ್ಮ ಓರಲ್ ಕ್ಯಾನ್ಸರ್ನ ಕರೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಇದು ಯಾಕೆ ಆಗ್ತಾ ಇದೆ? ಇದು ಈ ತಂಬಾಕು ಬಳಕೆಯಿಂದ ಆಗ್ತಾ ಇದೆ. 70-80ರಲ್ಲಿ ಬರ್ತಾ ಇದ್ದದ್ದು 30-40ರಲ್ಲಿ ನಮಗೆ ಈ ರೀತಿಯ ತೊಂದರೆಗಳು, ಕ್ಯಾನ್ಸರ್ಗಳು ಬರ್ತಾ ಇದೆ. ಇನ್ನು ಲಂಗ್ ಕ್ಯಾನ್ಸರ್ ಇದು ಒಂದು ಸಿಗರೇಟ್ ಸೇವನೆಯಿಂದ 3-4 ಮಿಲಿಗ್ರಾಮ್ ಟಾರ್ ಅಂದರೆ ಗೊತ್ತಲ್ಲ, ಕಪ್ಪು ಪದಾರ್ಥ, ನಮ್ಮದು ಡಾಂಬರ್ ಹಾಕಿದ ಡಾಂಬರ್ ಅಂತ ಹೇಳ್ಬೋದು. ನಮ್ಮ ಆಡು ಭಾಷೆಯಲ್ಲಿ ನಮ್ಮ ಒಂದು ಸಿಗರೇಟಿನಿಂದ 3 ಗ್ರಾಮ್ನಷ್ಟು ಡಾಂಬರ್ ಅನ್ನು ನಾವು ನಮ್ಮ ಶ್ವಾಸಕೋಶಕ್ಕೆ ಎಳೆದುಕೊಳ್ತೇವೆ. ಅಂಟು ದ್ರವ, ಅದು ಹೃದಯದೊಳಗೆ ಅಂಟಿಕೊಳ್ಳುತ್ತದೆ, ಶ್ವಾಸಕೋಶದ ಒಳಗೆ ಹೋಗುತ್ತೆ. ಯಾಕೆಂದರೆ ನಾವು ಇನ್ಹೇಲ್ ಮಾಡುವಂಥ ಗಾಳಿ, ಒಂದು ಸಿಗರೇಟಿನಲ್ಲಿ ಸುಮಾರು 2000 ಕೆಮಿಕಲ್ಸ್ ಇದೆ. ಅದು ಕಾರ್ಬನ್ ಮೊನಾಕ್ಸೈಡ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಫಿನಾಲ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ಯಾನ್ಸರ್ಕಾರಕ ವಸ್ತುಗಳು, ನೈಟ್ರೋಸಮೈನ್ ಅಂತೇಳಿ, ನೈಟ್ರೋಸಮೈನ್ ಅಂತೇಳಿ ಭಾಳಷ್ಟು ವಸ್ತುಗಳಿದೆ. ಮತ್ತು ಇದು ಏನಾಗ್ತದೆ ಅಂತ, ಇದು ಖಂಡಿತವಾಗಿ ಸಹ ನಮ್ಮ ಲಂಗ್ ಹೆಲ್ತಿಗೆ ಮಾರಕ ಆಗ್ತದೆ. ಈ ರೀತಿಯ ಕೆಮಿಕಲ್ಸ್ಗಳು, ಕಾರ್ಸಿನೋಜನ್ಸ್ಗಳು ಒಂದಲ್ಲ ಎರಡಲ್ಲ, ಒಂದು ಸಿಗರೇಟನ್ನು ನಾವು ಸುಡುವಾಗ 500-600 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದು ಬರ್ನ್ ಆಗ್ತದೆ. ಅದರಲ್ಲಿ ಬರುವ ಹೊಗೆಯನ್ನು ಇನ್ಹೇಲ್ ಮಾಡಿ ಹೋದಾಗ ಟಾರಿನ ಜೊತೆಗೆ ಈ ಕೆಮಿಕಲ್ಸ್ಗಳು ನಮಗೆ ಸೇರುವಂಥದ್ದು. ಸೊ ಲಂಗ್ ಕ್ಯಾನ್ಸರ್ ಆಗಲಿಕ್ಕೆ ಮೂಲ ಕಾರಣ ನಮ್ಮ ಬಿಡಿ ಸಿಗರೇಟ್ ಸೇವನೆ. ಸೊ ಲಂಗ್ ಕ್ಯಾನ್ಸರ್ ಆಗ್ತದೆ, ಓರಲ್ ಕ್ಯಾನ್ಸರ್ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ಗಳು. ನಾವು ಸ್ಮೋಕ್ ಮಾಡೋದ್ರಿಂದ ನಮ್ಮ ಬ್ಲಡ್ ವೆಸಲ್ಸ್ಗಳಿಗೆಲ್ಲ ಅದರ ಒಳಗಡೆ ಅಥೆರೋಸ್ಕ್ಲೋರೋಸಿಸ್ ಅಂತ ಹೇಳ್ತೇವೆ, ಅದು ಬ್ಲಾಕ್ ಆಗುವ ಸಾಧ್ಯತೆಗಳು ಜಾಸ್ತಿ. ಸೊ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ. ಮತ್ತು ಈ ಕೆಮಿಕಲ್ಸ್ ಎಲ್ಲ ಒಳಗೆ ಹೋಗಿ ನಮ್ಮ ರಕ್ತನಾಳಗಳ ಒಳಗಡೆ ಸೇರಿ ಅದನ್ನು ಬ್ಲಾಕ್ ಮಾಡುವ ಸಾಧ್ಯತೆ, ಸ್ಟ್ರೋಕ್ ಆಗುವಂಥದ್ದು, ಲಕ್ವ ಹೊಡೆಯೋದು, ಮೆದುಳಿನ ಆಘಾತ ಆಗೋದು, ಇದು ಸಹ ಜಾಸ್ತಿ ಆಗ್ತದೆ. ಸೊ ಇನ್ಸಿಡೆನ್ಸ್ ಆಫ್ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಡಬಲ್ ಆಗ್ತಾ ಇದೆ ಈ ಸ್ಮೋಕಿಂಗ್ ಮಾಡೋರಲ್ಲಿ. ಇದಲ್ಲದೆ ನಮ್ಮ ಅಂಧತ್ವ, ಈ ದೃಷ್ಟಿ ಮಂಜಾಗುವಂಥದ್ದು, ಮತ್ತು ಬೇರೆ ಬೇರೆ ಇತರ ರೋಗಗಳು, ನಿರಾಸಕ್ತಿ, ಲೈಂಗಿಕ ನಿರಾಸಕ್ತಿ, ಮತ್ತು ಹಸಿವಿಲ್ಲದಿರುವುದು, ಟೇಸ್ಟ್ ಇಲ್ಲದಿರುವಂಥದ್ದು, ಇದೆಲ್ಲ ಒಂದಕ್ಕೊಂದು. ಇನ್ನು ಮಹಿಳೆಯರಲ್ಲಿ, ಗರ್ಭಿಣಿಯರು, ಈಗ ನಮ್ಮ ದೇಶದಲ್ಲಿ ಮಹಿಳೆಯರ ಸಿಗರೇಟ್ ಸೇವನೆ ಕಡಿಮೆ, ಈ ಗುಟ್ಕಾ ಪದಾರ್ಥಗಳನ್ನು ಬಳಸ್ತಾರೆ ಮಹಿಳೆಯರು, ಆದರೆ ಸಿಗರೇಟ್ ಬಿಡಿ ಭಾಳಷ್ಟು ಕಡಿಮೆ. ಯುರೋಪಿಯನ್ ಕಂಟ್ರೀಸ್ನಲ್ಲಿ ಈವನ್ ಪ್ರೆಗ್ನೆಂಟ್ ವುಮನ್ ಯೂಸ್ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಅಬಾರ್ಷನ್ ಆಗುವಂಥದ್ದು, ಮತ್ತು ಈ ಪ್ರೊಡಕ್ಟಿವ್ ಏಜ್ನಲ್ಲಿ ನೀವು ತಂಬಾಕು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಅವರಿಗೆ ಬಂಜೆತನ ಆಗುವ ಸಾಧ್ಯತೆಗಳಿದೆ, ಮತ್ತು ಯುಟರಸ್ ಕ್ಯಾನ್ಸರ್ ಸಹ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಸೊ ಮತ್ತು ಮುಟ್ಟಿನ ತೊಂದರೆಗಳು, ಇವೆಲ್ಲವೂ ಸಹ
ಮಹಿಳೆಯರಿಗೆ ಆಗುವ ಸಾಧ್ಯತೆಗಳಿವೆ. ಸೊ ಮಹಿಳೆಯರಿಗೆ ಅವರದೇ ಆದ ತೊಂದರೆಗಳು ಬರ್ತದೆ, ಪುರುಷರಿಗೆ ಅವರದೇ ಆದ ತೊಂದರೆಗಳು ಬರ್ತದೆ. ಈ ಎಲ್ಲ ಕಾರಣಗಳಿಂದ ನಾವು ಈ ಟೊಬ್ಯಾಕೊ ಬಳಸೋದ್ರಿಂದ 100% ಇವೆಲ್ಲ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಈ ಚರಿತ್ರೆಯಿಂದ ಸಾಬೀತಾಗಿದೆ, ಎಲ್ರಿಗೂ ಗೊತ್ತಿದೆ. ಈ ಕಾರಣದಿಂದ ನಾನು ಹೇಳೋದಿಷ್ಟೇ ನಮ್ಮ ಕೇಳುಗರಿಗೆ, ಟೊಬ್ಯಾಕೊವನ್ನು ದಯವಿಟ್ಟು ಅದರ ಯಾವುದೇ ರೂಪದಲ್ಲಿ ನೀವು ಬಳಸಬೇಡಿ. ನೀವು ಕೆಲವರು ಹೇಳ್ತಾರೆ, ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಹೇಳಿದ್ದೇವೆ, ಎನ್ನ ಅಜ್ಜಿಯರು 30 ವರ್ಷದ ಬಚ್ಚರಿ ಅಜ್ಜಿ ಇನ್ನೊಂದು ತುಳ್ಳಿಯರು ದಾಲ ಆತಜ್ಜಿ ಅಂತೇಳಿ. ಹಾಗೆ ಹೇಳೋದಕ್ಕೆ ಅರ್ಥನೇ ಇಲ್ಲ. ಯಾಕೆಂದರೆ ಅಪ್ಪ ನೆಟ್ಟ ಆಲದ ಮರ ಅಂತೇಳಿ ನೀವು ನೇಣು ಹಾಕ್ಕೊಂಡ್ರೆ ಅದು ಅಪ್ಪ ನೆಟ್ಟದ್ದು ಅಂತೇಳಿ ನೀವು ಸಾಯದೇ ಇರಲಿಕ್ಕಿಲ್ಲ. ಸೊ ಖಂಡಿತವಾಗಿ 100ಕ್ಕೆ 99 ಮಂದಿ ಜನರಿಗೆ ತೊಂದರೆ ಆಗಿದೆ, ಯಾರೋ ಒಬ್ಬರಿಗೆ ತೊಂದರೆ ಆಗಿಲ್ಲ ಅಂದರೆ. ಯಾಕೆಂದರೆ ಕ್ಯಾನ್ಸರ್ ಅನ್ನೋದು ಬರೀ ಒಂದು ಕಾರಣದಿಂದ ಬರೋದಿಲ್ಲ, ಅದು ಮಲ್ಟಿ ಫ್ಯಾಕ್ಟೋರಿಯಲ್. ಅದು ವೈರಲ್ ಇನ್ಫೆಕ್ಷನ್ ಇರ್ಬೋದು, ಟೊಬ್ಯಾಕೊ ಪ್ರಾಡಕ್ಟ್ಸ್ ಇರ್ಬೋದು, ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಹಲವಾರು ಕಾರಣಗಳು ಸೇರಿ ಕ್ಯಾನ್ಸರ್ ಬರುವಂಥದ್ದು. ಸೊ ಯಾವುದೋ ಒಂದು ಎಕ್ಸೆಪ್ಷನ್, ಯಾವುದೇ ಒಂದು ರೂಲ್ಗೆ ಎಕ್ಸೆಪ್ಷನ್ ಇದ್ದೇ ಇರ್ತದೆ. ಅದನ್ನು ಹಿಡ್ಕೊಂಡು ಎನ್ನ ಅಜ್ಜರಿಗೆ ದಾಳ ಆತಿದ್ಯೆ ಅಂತ ಹೇಳಿದರೆ, ನಾನು ನೋಡಿದ್ದೇನೆ ಒಂದೇ ವಾರ ಎಲೆಡಿಗೆ ತಿಂದವರಿಗೆ, ಈ ಗುಟ್ಕಾ ಪಾನ್ ಬರಕ್ಕೆ ತಿಂದರೂ ಕ್ಯಾನ್ಸರ್ ಬಂದದ್ದು ಉಂಟು. ಇನ್ನು ಏನು ಬಳಕೆ ಮಾಡಿದವರಿಗೆ ಸಹ ನನಗೆ ಕ್ಯಾನ್ಸರ್ ಬಂದದ್ದು ಉಂಟು. ಇದು ಯಾಕೆ ಅಂತ ಹೇಳಿದರೆ, ಯಾಕೆ ಬಂದಿರ್ಬೋದು ಅಂತ ಹೇಳಿದರೆ ಅದಕ್ಕೆ ಆನ್ಸರ್ ನಾನು ಹೇಳ್ತೇನೆ. ಬೇರೆಯವರು ಮಾಡಿದ, ನೀವು ಮಾಡಿದ ಸ್ಮೋಕಿಂಗ್ನಿಂದಾಗಿ ಅದರಿಂದ ರಿಲೀಸ್ ಆದ ಕೆಮಿಕಲ್ಸ್ ಇನ್ನೊಬ್ಬರಿಗೆ ಹೋಗೋದ್ರಿಂದ ಖಂಡಿತವಾಗಿ ಸಹ ಅವರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಏನೂ ತಪ್ಪು ಮಾಡದ ಒಬ್ಬ ಅಮಾಯಕ ಜೀವಿಯನ್ನು ಕೊಂದಂತಹ ಈ ನಿಮ್ಮ ಶಾಪ ನಿಮಗೆ ಬರುವ ಸಾಧ್ಯತೆಗಳು ಇದೆ. ಸೊ ಈ ಎಲ್ಲ ಕಾರಣದಿಂದ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ, ನಿಮ್ಮ ನೆರೆಕರೆಯವರ, ಪರಿಚಿತರ, ಸಂಬಂಧಿಕರ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಆರೋಗ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಈ ಟೊಬ್ಯಾಕೊ ಪ್ರಾಡಕ್ಟ್ಸ್ಗಳನ್ನು ದಯವಿಟ್ಟು ಬಳಸಬೇಡಿ. ಬಳಸೋದ್ರಿಂದ ಖಂಡಿತವಾಗಿ ತೊಂದರೆಗಳಾಗ್ತಾ ಇದೆ. ಇನ್ನು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, COPD ಅಂತ ಹೇಳ್ತಾರೆ, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತೇಳಿ. ಶ್ವಾಸಕೋಶದ ಒಳಗೆ ಈ ಟಾರ್ ಮೆತ್ತಿಕೊಂಡಾಗ ಅದರ ಆಕ್ಸಿಜನ್ ಇನ್ಹೇಲ್ ಮತ್ತು ಎಕ್ಸೇಲ್ ಮಾಡಿದಾಗ ಆಕ್ಸಿಜನ್ ಟ್ರಾನ್ಸ್ಫರ್ ಆಗಬೇಕು, ದೇಹಕ್ಕೆ ರಕ್ತಕ್ಕೆ ಸೇರಿಕೊಳ್ಬೇಕು, ಅದು ಸೇರಿಕೊಳ್ಳೋದಿಲ್ಲ. ಉಸಿರುಗಟ್ಟುವ ಸಮಸ್ಯೆ, ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಮಕ್ಕಳಲ್ಲಿ ಅಲರ್ಜಿ ಆಗುವಂಥದ್ದು, ಮಕ್ಕಳಲ್ಲಿ ಸೋಂಕು ಆಗುವಂಥದ್ದು, ಮಕ್ಕಳಲ್ಲಿ ಆಸ್ತಮಾ ಬರುವಂಥದ್ದು, ಇದೆಲ್ಲ ಈ ಟೊಬ್ಯಾಕೊ ಪ್ರಾಡಕ್ಟ್ಸಿಂದ ಬರ್ತದೆ. ಮಕ್ಕಳು ಯೂಸ್ ಮಾಡದಿದ್ದರೂ ಹೆತ್ತವರು ದಿನನಿತ್ಯ ಮಕ್ಕಳ ಮುಂದೆ ಸಿಗರೇಟ್ ಬಿಡಿ ಎಳೆಯೋದ್ರಿಂದ ಈ ಮಕ್ಕಳಿಗೆ ಸಹ ಈ ರೀತಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಸೊ ಎಲ್ಲ ಕಾರಣಗಳಿಂದ ಸಾವಿರಾರು ತೊಂದರೆಗಳು ಬರ್ತದೆ ಟೊಬ್ಯಾಕೊದಿಂದ. ಆರ್ಥಿಕವಾಗಿ ನಷ್ಟ ಆಗ್ತದೆ. ಒಬ್ಬ ದಿನಕ್ಕೆ 10 ಸಿಗರೇಟ್ ಸೇದೋದಾದರೂ, ಈಗ ನಾನು ತಿಳಿದ ಮಟ್ಟಿಗೆ ಒಂದು ಸಿಗರೇಟಿಗೆ 8-10 ರೂಪಾಯಿನೂ ಇದೆ. ಈಗ ರೂಲ್ ಮಾಡಿದ್ದಾರೆ, ಅಂದರೆ ಸಿಂಗಲ್ ಸಿಗರೇಟ್ ಮಾರಬಾರ್ದು ಅಂತೇಳಿ. ಅಂದರೆ ಅದನ್ನು ಜನರನ್ನು ಡಿಸ್ಕರೇಜ್ ಮಾಡಲಿಕ್ಕೆ ಒಂದು ಪ್ಯಾಕೇ ತಗೊಳ್ಬೇಕು. ಒಂದು ಪ್ಯಾಕ್ ಸಿಗರೇಟಿಗೆ ಏನಿಲ್ಲ ಅಂದರೆ ಒಂದು ಪ್ಯಾಕಲ್ಲಿ 10-15 ಇರಬೇಕು, ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತೇಳಿ. ಏನಿಲ್ಲ ಅಂದರೆ ಒಂದು ಸಿಗರೇಟ್ ಪ್ಯಾಕಿಗೆ 200 ರೂಪಾಯಿ ಇದೆ. ಸಿಂಗಲ್ ಸಿಗರೇಟ್ ತಗೊಳ್ಳೋದ್ರೆ 15 ರೂಪಾಯಿ ಕೊಡಬೇಕು, ಅದು ಕೊಡೋದಿಲ್ಲ. ಯಾಕಂದರೆ ಫುಲ್ ಪ್ಯಾಕೆಟ್ ತಗೊಂಡಾಗ ಅವನು ತಗೊಳ್ಳಲ್ಲ ಅಂತ ಹೇಳಿ. ಸೊ ಈ ರೀತಿ ಒಂದು ದಿನಕ್ಕೆ 200 ರೂಪಾಯಿ ಒಬ್ಬ ಸಿಗರೇಟಿಗೆ ಒಬ್ಬ ಖರ್ಚು ಮಾಡ್ತಾನಂದರೆ ತಿಂಗಳಿಗೆ ಎಷ್ಟಾಯ್ತು ಹಣ? ಅವನಿಗೆ ಆದಾಯ ಎಷ್ಟು ಬೇಕು? ಇದು ಆರ್ಥಿಕವಾಗಿ ಸಹ ಅವನ ಕುಟುಂಬದ ಮೇಲೆ ಹೊರೆ ಆಗ್ತದೆ. ಅದರ ಜೊತೆಗೆ ಅವನಿಗೆ ಇದ್ದ ರೋಗಗಳೆಲ್ಲ ಬರ್ತದೆ. ಸೊ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ಸ್, ಲಿವರ್ಸ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್ಮು ಎಲ್ಲವೂ ಸೇರಿಕೊಂಡು ಅವನು 30 ವರ್ಷ ಆಗುವ ಅವನು ಸುಸ್ತಾಗಿ ಬಿಡ್ತಾನೆ. ಅವನ ಎಕ್ಸ್ಪೈರಿ ಡೇಟ್ ಉಂಟು, 100ದ್ದು 50ಕ್ಕೆ ಬಂದು ನಿಲ್ತದೆ. 45 ಆದಾಗ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ಬಾಯಿ ಕ್ಯಾನ್ಸರ್ ಆಗಿ ಅವನು ತೀರ್ಕೊಂಡಿರ್ತಾನೆ. ಸೊ ಈ ರೀತಿ ಎಲ್ಲ ಆಗಬಾರ್ದು ಅನ್ನೋ ಉದ್ದೇಶ ಇದ್ದರೆ ನೀವು ಪ್ರೊಡಕ್ಟಿವ್ ಆಗಿ ಸಮಾಜಕ್ಕೆ ನಿಮ್ಮಿಂದ ಏನಾದರೂ ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬೇಕು ಅಂತ ಹೇಳಿದರೆ ಇಂಥೆಲ್ಲ ಚಟಗಳನ್ನು ಬಿಟ್ಟುಬಿಡಿ. ಚಟದಿಂದ ನೀವು ಚಟ್ಟಕ್ಕೆ ಇರ್ತೀರಂಥ ಮಾತನ್ನು ಮಗದೊಮ್ಮೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಟೊಬ್ಯಾಕೊ ಯಾವುದೇ ಪ್ರಾಡಕ್ಟ್ಗಳನ್ನು ದಯವಿಟ್ಟು ಬಳಸಬೇಡಿ. ಹಾಗೆ ಮಾಡಿದರೆ ಮಾತ್ರ ಈ ಮೇ 31ರ ನೋ ಟೊಬ್ಯಾಕೊ ಡೇ ಆಚರಣೆ ಹೆಚ್ಚು ಅರ್ಥಗರ್ಭಿತ ಆಗಬಹುದು ಅಂತ ಹೇಳೋ ವಿಚಾರವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೊನೆಗೆ ಇದನ್ನು ಹೇಗೆ ನಾವು ನಿಯಂತ್ರಣ ಮಾಡ್ಬೋದು? ಯಾಕೆಂದರೆ ಇದರಿಂದ ಇಷ್ಟೆಲ್ಲ ಆಗ್ತದೆ ಹೇಳಿ ಗೊತ್ತುಂಟು. ನಿಯಂತ್ರಣಕ್ಕೆ ಏನಾದರೂ ದಾರಿ ಇದೆಯಾ? ಸೊ ನಿಯಂತ್ರಣ ಅಂದರೆ ಇದು ಒಂದು ಮನುಷ್ಯರಲ್ಲಿ ಮನ ಪರಿವರ್ತನೆ ಆಗಲೇಬೇಕು. ಈಗ ತಾನೇ ಹೇಳಿದೆ, ಕಾನೂನಿನಿಂದ ಎಲ್ಲವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ನಾವು ಎಲ್ಲವೂ ಕಾನೂನು ಮಾಡುವವರದೆಲ್ಲ ದ್ವಂದ್ವ ನೀತಿ. ಇದರಿಂದ ಆದಾಯ ಅತಿ ಹೆಚ್ಚು ಬರ್ತದೆ ಅವರಿಗೆ. ಆ ಆದಾಯಕ್ಕಾಗಿ ಇದನ್ನು ಪ್ರೋತ್ಸಾಹಿಸ್ತಾರೆ. ಜಾಹೀರಾತುಗಳಲ್ಲೆಲ್ಲ ವಿಜೃಂಭಿಸುವುದು ಇದೇ ಜಾಹೀರಾತುಗಳು. ಇಲ್ಲಿ ಈಚೆ ಕಡೆಯಿಂದ ಮನುಷ್ಯರಿಗೆ ಎಚ್ಚರಿಕೆ ಕೊಡ್ತಾರೆ, ಇದನ್ನು ತಿಂದರೆ ನೀವು ಸಾಯ್ತೀರಿ, ಇದನ್ನು ಸೇದಿದ್ದರೆ ಸಾಯ್ತೀರಿ ಹೇಳಿಕೊಂಡು. ನೋಡಿ, ಗಾಂಧೀಜಿಯವರು ಕಂಡಂಥ ರಾಮರಾಜ್ಯದ ಕನಸು ನನಸಾಗಬೇಕಾದ್ರೆ ಈ ಟೊಬ್ಯಾಕೊ ಮತ್ತು ನಮ್ಮ ಶರಾಬು ಮದ್ಯಪಾನಗಳನ್ನು ನಿಲ್ಲಿಸಬೇಕು. ಯಾಕೆ ಗುಜರಾತ್ನಲ್ಲಿ ಬ್ಯಾನ್ ಮಾಡಿದ್ದಾರೆ? ಈವಾಗಲೂ ಇಫೆಕ್ಟಿವ್ ಆಗಿ ಬ್ಯಾನ್ ಮಾಡಿದ್ದಾರೆ.
ಯಾಕೆ ನಮ್ಮಲ್ಲೆಲ್ಲ ಮಾಡಬಾರ್ದು? ಒಂದು ಇಚ್ಛಾಶಕ್ತಿ ನಮ್ಮ ರಾಜಕೀಯ ನಾಯಕರುಗಳು ಇರಬೇಕು, ನಮ್ಮ ಜನರಿಗೂ ಇರಬೇಕು. ಯಾಕೆ ಇದಿಲ್ಲದೆ ನಮಗೆ ಬದುಕಲಿಕ್ಕೆ ಆಗೋದಿಲ್ಲೋ? ಟೊಬ್ಯಾಕೋ ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ಲೋ? ಇದು ಮದ್ಯಪಾನ ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ? ಬದುಕಲಿಕ್ಕೆ ಸಾಧ್ಯ ಇದೆ. ಆದರೆ ಅದರಿಂದ ಬರುವ ಆದಾಯವನ್ನು, ಈಗ ಒಂದು ಕಡೆ ತಾವು ಹೇಳಿದಾಗೆ ಒಂದು ಕಡೆ ಇದರಿಂದ ಆದಾಯ ಬರುತ್ತೆ ಸರ್ಕಾರಕ್ಕೆ, ಮತ್ತು ಇನ್ನೊಂದು ಯೋಜನೆಗಳನ್ನು ಹಾಕಿ ಬಾಯಿ ಕ್ಯಾನ್ಸರ್ಗೆ ಇನ್ಯಾವುದೋ ಒಂದು ಸ್ಕೀಮಿನ ಮುಖಾಂತರ ಅವರಿಗೆ ಟ್ರೀಟ್ಮೆಂಟ್ಗೆ ಹಣ ಕೊಡುವಂಥದ್ದು. ಇದು ಖಂಡಿತವಾಗಿ ದ್ವಂದ್ವ ನೀತಿ. ಇದನ್ನು ಬ್ಯಾನ್ ಮಾಡಿದರೆ ಬಹುಶಃ ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದರೆ ಒಂದು ಮಾತಿದೆ ಆಂಗ್ಲ ಭಾಷೆಯಲ್ಲಿ, ಇಫ್ ಯು ಟರ್ನ್ ಸಿಗರೇಟ್ ಇಂಟು ಆ್ಯಶಸ್, ಸಿಗರೇಟ್ ವಿಲ್ ಟರ್ನ್ ಯು ಇಂಟು ಆ್ಯಶಸ್. ನೀವು ಸಿಗರೇಟನ್ನು ಬೂದಿ ಮಾಡಿದರೆ ಸಿಗರೇಟು ನಿಮ್ಮ ಜೀವನವನ್ನೇ ಬೂದಿ ಮಾಡ್ತದೆ ಅಂತೇಳಿ ಅದು ಜನ ಅರ್ಥ ಮಾಡ್ಕೊಳ್ಬೇಕು. ಧೂಮಪಾನದ ನಗೆ ಮನೆ ಮುಂದೆ ಹೊಗೆ ಅಂತ ಹೇಳ್ತಾರೆ, ಕವಿಗಳು ವರ್ಣಿಸ್ತಾರೆ. ಧೂಮಪಾನ ಸಹವಾಸದಿಂದ ಬೀಡಿ ಸಿಗರೇಟ್ ಸಹವಾಸ, ಹೆಂಡತಿ ಮಕ್ಕಳ ಉಪವಾಸ. ಇದೆಲ್ಲ ಹೇಳಲಿಕ್ಕೂ ಕೇಳೋಕ್ಕೂ ಚೆನ್ನಾಗಿರುತ್ತೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂತೇಳಿ ಆದರೆ ನಾವು ಒಂದೊಂದು ಪಾಲಿಸಿ ಮಾಡುವಂಥದ್ದು, ಓರಲ್ ಹೆಲ್ತ್ ಪಾಲಿಸಿ ಅಂತ ಮಾಡ್ತೀರಾ, ಇನ್ನೊಂದು ಪಾಲಿಸಿ ಅಂತ ಮಾಡ್ತೀರಿ, ಇನ್ನೊಂದು ಓರಲ್ ಕ್ಯಾನ್ಸರಿಗೆ, ಬೈಟ್ ಕ್ಯಾನ್ಸರಿಗೆ ಟ್ರೀಟ್ಮೆಂಟಿಗೆ, ಮದ್ದಿಗೆ ಅಂತೇಳಿ ಸರ್ಕಾರ ಹಣ ಕೊಡ್ತದೆ. ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ಬ್ಯಾನ್ ಮಾಡಿದರೆ ಅಷ್ಟು ಸುಲಭ ಇಲ್ಲ. ರಾಜಕೀಯ ನಾಯಕರುಗಳು ಒಟ್ಟು ಮಾಡಿ ಇದನ್ನೆಲ್ಲ ಕಂಟ್ರೋಲ್ ಮಾಡಿದರೆ ಎಲ್ಲರಿಗೂ ಗೊತ್ತು ಇದನ್ನು ಬಳಸಿದರೆ ಕ್ಯಾನ್ಸರ್ ಬರ್ತದೆ ಅಂತೇಳಿ. ಯಾಕೆ ಬ್ಯಾನ್ ಮಾಡಬಾರ್ದು? ಗುಜರಾತ್ನಲ್ಲಿ ನಮ್ಗೆ ಗೊತ್ತಿದೆ ಮದ್ಯಪಾನ ನಿಷೇಧ. ಅದೇ ರೀತಿ ಈ ಮದ್ಯಪಾನವನ್ನು ಮತ್ತು ಇದನ್ನು ಬ್ಯಾನ್ ಮಾಡಿದರೆ ಒಂದು ಆರೋಗ್ಯವಂತ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಇದು ನಾವು ನಮ್ಮ ಯುವಜನರು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಜನರೆಲ್ಲ ಸೇರಿ ಒಂದು ಸಂದೇಶವನ್ನು ಕೊಡೋಣ. ನಾವು ಬಳಸೋದಿಲ್ಲ, ಬೇರೆಯವರು ಬಳಸೋದು ಬೇಡ, ಸರ್ಕಾರ ಸಹ ಇದನ್ನು ಬ್ಯಾನ್ ಮಾಡಲಿ. ಸರ್ಕಾರ ಬ್ಯಾನ್ ಮಾಡಿದರೆ ಅದರಿಂದ ಬರುವ ಆದಾಯ ನಮಗೆ ಬೇಡ ಅಂತೇಳೋ ಒಂದು ಮನೋಧರ್ಮವನ್ನು, ಇಚ್ಛಾಶಕ್ತಿಯನ್ನು ನಾವೆಲ್ಲ ಒಟ್ಟು ಸೇರಿ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರೀತಿಯ ಎಲ್ಲ ಸಾಮಾಜಿಕ ಪಿಡುಗುಗಳೇನಿದೆ, ಎಲ್ಲ ರೋಗಗಳಿಗೆ ಮೂಲ ಕಾರಣ ಆಗುವಂಥ ಇದೆರಡು. ಈಗ ಮದ್ಯಪಾನ ಅನ್ನೋದು ಈಗ ಏನಾಗ್ತದೆ ಅಂತ ಹೇಳಿದರೆ ಅದರಿಂದ ನಮ್ಮ ಸೊಸೈಟಿ ಕಲ್ಚರೇ ಹಾಳಾಗತ್ತೆ. ಒಬ್ಬ ಮದ್ಯಪಾನ ಮಾಡಿ ಅವನು ಡ್ರೈವ್ ಮಾಡಿದರೆ ಅವನು ಆಕ್ಸಿಡೆಂಟ್ ಆದರೆ ಅವನ ಜೀವನ ಹೋಗ್ತದೆ, ಇನ್ನೊಬ್ಬ ಅಮಾಯಕ ವ್ಯಕ್ತಿಯ ಜೀವನವೂ ಹಾಳಾಗ್ತಾ ಇದೆ. ಈಗ ಟೊಬ್ಯಾಕೋ ಪ್ರಾಡಕ್ಟ್ ಸೇವನೆಯಿಂದಲೂ ಅಷ್ಟೇ, ಅವನು ಮಾಡೋದ್ರ ಜೊತೆಗೆ ಅವನ ಮಕ್ಕಳು, ಹೆಂಡತಿ ಮಕ್ಕಳು, ಅವ್ರ ಪಕ್ಕದ ನೇಬರ್ಸು ಎಲ್ಲರ ಹೆಲ್ತು ಹಾಳಾಗ್ತಾ ಇದೆ. ಸೊ ಇದನ್ನು ನಾವು ಕಾನೂನಿನ ಮುಖಾಂತರ ಮಾಡಲಿಕ್ಕೆ ಬಹಳಷ್ಟು ಕಷ್ಟ. ಜನರ ಮನ ಪರಿವರ್ತನೆ ಆಗಬೇಕು, ನಮ್ಮಲ್ಲಿ ಆ ಕಲ್ಚರ್ ಬರಬೇಕು. ನಾವು ಮಾಡಬಾರ್ದು ಅಂತ ಒಂದು ಮನೋಧರ್ಮ, ಇಚ್ಛಾಶಕ್ತಿ ನಮಗೆ ಮೂಡುವ ರೀತಿಯಲ್ಲಿ ಆಗಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಒಂದು ಆರೋಗ್ಯವಂತವಾದ ಸುದೃಢವಾದಂಥ ಸಮಾಜವನ್ನು ಕಟ್ಬೋದು. ಏನು ನಮ್ಮ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಆಗಬೇಕು ಅಂತ ಕನಸು ಕಂಡಿದ್ರು, ಅದು ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತೇಳಿ ಆದರೆ ಇವತ್ತು May 31 ನಾವು ನಾಳೆ ಬಹಳಷ್ಟು ಕಡೆಗಳಲ್ಲಿ ಸ್ಟ್ರೀಟ್ ಪ್ಲೇ ಇದೆ, ನನಗೆ ಗೊತ್ತು, ಬೀದಿ ನಾಟಕಗಳಿರ್ತದೆ. ಬಾಯಿ ಕ್ಯಾನ್ಸರ್ ಏನು, ಹೇಗೆ, ಎತ್ತ ಅಂತೇಳಿ ಬಾಯಿ ಕ್ಯಾನ್ಸರ್, ಮತ್ತು ಆಚರಣೆಗಳು ಎಲ್ಲ ಸರ್ಕಾರಿ ಗೌರ್ಮೆಂಟ್ಗಳು ಇದರಲ್ಲಿ ನಾಳೆ ಆಚರಣೆ ಅಂತ ಇವತ್ತೇ ಪೇಪರ್ನಲ್ಲಿದೆ. ಏನಿದೆ, ವಿಶ್ವ ತಂಬಾಕು ದಿನ ಆಚರಣೆ ಅಂಥೇಳಿ. ಸೊ ಎಲ್ಲರೂ ಒಟ್ಟು ಸೇರೋದು, ಒಂದು ಆಚರಣೆ ಮಾಡೋದು, ಮರುದಿವಸ ಮಾಮೂಲಿ ಸಾಯಂಕಾಲ ಪುನಃ ಬಾರಿಗೆ ಹೋಗೋದು, ಕುಡಿಯೋದು ಆಗ್ತದೆ. ಈ ರೀತಿ ಆಗಬಾರ್ದು. ಈ ರೀತಿ ಆದರೆ ಯಾವ ಆಚರಣೆಗೂ ಯಾವ ರೀತಿಯ ಮೌಲ್ಯನೂ ಇಲ್ಲ. ಒಂದು ಅರ್ಥಗರ್ಭಿತ ಆಚರಣೆ ಆಗಬೇಕು ಅಂತೇಳಿ ಆದರೆ ನಾವೆಲ್ಲ ಸೇರಿ ಇದನ್ನು ಮಾಡೋದನ್ನು ನಿಲ್ಲಿಸೋಣ, ಬೇರೆಯವ್ರನ್ನ ಮನ ಪರಿವರ್ತನೆ ಮಾಡೋಣ. ಆ ಮೂಲಕ ಒಂದು ವ್ಯಸನ ಮುಕ್ತ ಭಾರತ, ತಂಬಾಕು ಮುಕ್ತ ಭಾರತವನ್ನು, ಅದನ್ನು ಪುನಃ ಹೇಳ್ತೇನೆ, ತಂಬಾಕು ಮುಕ್ತ ಭಾರತವನ್ನು ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡೋಣ. ವ್ಯಸನ ಮುಕ್ತ, ಬರೀ ತಂಬಾಕು ಅಲ್ಲ, ಮದ್ಯಪಾನ, ಧೂಮಪಾನ, ಇನ್ಯಾವುದೇ ವ್ಯಸನಗಳು, ಗಾಂಜಾ ಇರ್ಬೋದು, ಬೇರೆ ಬೇರೆ ಎಲ್ಲ ವ್ಯಸನ ಮುಕ್ತ ಭಾರತವನ್ನು ಕಟ್ಟೋಣ. ಹಾಗೆ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ರಾಮರಾಜ್ಯ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ನಾನು ಇಚ್ಛೆಪಡಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ವಿಶ್ವ ತಂಬಾಕು ರಹಿತ ದಿನ ಅದು ಕೇವಲ ಒಂದು ದಿನದ ಆಚರಣೆಯಾಗಬಾರ್ದು, ಎಲ್ಲರ ಮನ ಮುಟ್ಟುವಂತಹ ಎಚ್ಚರಿಕೆಯ ಸಂದೇಶವಾಗಿ ನಾವು ಬದಲಾಗಿಕೊಂಡು ಸಮಾಜವನ್ನು ಬದಲಿಸುವಂತಹ ಪ್ರಯತ್ನ ಎಲ್ಲವನ್ನು ಸರ್ಕಾರವೇ ಮಾಡ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಕೊಡುಗೆಯೂ ಬೇಕು. ಸಮಾಜ ಒಳ್ಳೆಯದಾಗುವಲ್ಲಿ ನಮ್ಮ ಪಾತ್ರವನ್ನು ನಾವು ನಿಭಾಯಿಸೋಣ. ಸಮಾಜವನ್ನು ಸುದೃಢವನ್ನಾಗಿ ಮಾಡಲು ವಿಶ್ವ ತಂಬಾಕು ರಹಿತ ದಿನ ಅದು ಪ್ರತಿನಿತ್ಯವೂ ಆಚರಣೆಯಾಗಲಿ ಎನ್ನುವಂತಹ ಸಂದೇಶದೊಂದಿಗೆ ಈ ಮಾತುಕತೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಮಾತುಕತೆಯಲ್ಲಿ ಮಾಹಿತಿ ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆಲ್ಲರ ಪರವಾಗಿ ವಂದನೆಗಳು.